ಸರ್ಕಸ್ ಸಿನಿಮಾ ನಮ್ಮ ರೂಪೇಶ್ ಶೆಟ್ಟಿ ಅವರು ಎರಡನೇ ನಿರ್ದೇಶನ. ಅವ್ರ ಮೊದಲನೇ ಸಿನಿಮಾ ಕಿರಿಕಿಟ್ ಅಂತ ತುಳುವಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿತ್ತು. ಈಗ ಮತ್ತೆ ಇನ್ನೊಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಅವ್ರಿಗೆ ಬಿಗ್ ಬಾಸ್ನ ಗೆದ್ದ ಮೇಲೆ ಅವ್ರಿಗೆ ಬಹಳ ಒಳ್ಳೆ ಜನಪ್ರಿಯತೆ ಸಿಕ್ಕಿದೆ. ಅದನ್ನು ಅವರು ಸದುಪಯೋಗಪಡಿಸ್ಕೊಂಡು ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿ, ಅಂದರೆ ಒಂದು ಎಂಟರ್ಟೈನರ್, ಒಂದು ಕಮರ್ಷಿಯಲ್ ಮಸಾಲ ಎಂಟರ್ಟೈನರ್ ಸ್ಕ್ರಿಪ್ಟ್ ಮಾಡಿ ತುಳುವಲ್ಲಿ ಈ ಸಿನಿಮಾ ರಿಲೀಸ್ ಮಾಡಿದರೆ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ. ಇವಾಗ ಅವ್ರಿಗೆ ನಾವು ನಮ್ಮ ಪ್ರೀತಿಯನ್ನು ಕೊಡುವಂಥ ಸಮಯ. ಸೊ ರೂಪೇಶ್ ಫ್ಯಾಂಟಾಸ್ಟಿಕ್ ಜಾಬ್. ಆಮೇಲೆ ಇದರಲ್ಲಿ ನವೀನ್ ಪಡೀಲ್ ಇದ್ದಾರೆ, ಭೋಜರಾಜ್ ವಾಮಂಜೂರು, ಅರವಿಂದ್ ಬೋಳಾರು, ಇನ್ನೂ ಬಹಳ ಘಟಾನುಘಟಿಗಳು ಈ ಸಿನಿಮಾದಲ್ಲಿದ್ದಾರೆ. ನನಗೆ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ರೂಪೇಶ್ ಶೆಟ್ಟಿ ಅವ್ರನ್ನ ನಾನು ಬಹಳ ವರ್ಷದಿಂದ ನಾನು ತಿಳಿದಿದ್ದೀನಿ. ಅವರ ಪರಿಚಯ ನನಗೆ ಬಹಳ ವರ್ಷಗಳಿಂದ ಇದೆ. ಬಹಳ ಹಾರ್ಡ್ ವರ್ಕಿಂಗ್, ತುಂಬಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿ ರೂಪೇಶ್ ಶೆಟ್ಟಿ ಅವರು. ಆ ಶ್ರದ್ಧೆ ನಿಷ್ಠೆ ಎಲ್ಲ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ. ಈ ಇಡೀ ಸಿನಿಮಾ ತಂಡಕ್ಕೆ ಈ ಯಶಸ್ಸಿಗೆ ನನ್ನ ಕಡೆಯಿಂದ ನನ್ನ ಶುಭಾಶಯಗಳು, ನನ್ನ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾಗೆ ಎಲ್ಲರೂ ಬಂದು ನನಗೆ ತುಳು ಸಿನಿಮಾ ನನಗೆ ಭಾಳ ಬೇಗ ಅರ್ಥ ಆಗುತ್ತೆ. ಯಾಕಂದರೆ ನಾನು ಸ್ವಲ್ಪ ಮಂಗಳೂರಿಗೆ ಸೇರಿದವನಾಗಿರೋದ್ರಿಂದ ನನಗೆ ತುಳು ಸಿನಿಮಾದ ಕಾಮಿಡಿ ಆಗಲಿ, ಅದರ ಒಂದು ಸಣ್ಣ ಪುಟ್ಟ ಸೆನ್ಸಿಟಿವಿಟಿ ಆಗಲಿ ಇವೆಲ್ಲ ಅರ್ಥ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ರೂಪೇಶ್, ಆಲ್ ದ ಬೆಸ್ಟ್ ಯು. ಗಾಡ್ ಬ್ಲೆಸ್ ಯು.